ಕನ್ನಡಕ್ಕೆ ಡಬ್ಬಿಂಗ್ ಬೇಕು ಎಂದು ಪರ ವಿರೋಧ ಚರ್ಚೆಗಳ ನಡುವೆಯೂ ಒಂದಿಷ್ಟು ಚಿತ್ರಗಳು ಕನ್ನಡಕ್ಕೆ ಡಬ್ಬಿಂಗ್ ಆಗ್ತಾ ಇದೆ. ಆದರೆ ರಾಜ್ಯದ ಇನ್ನೊಂದು ಭಾಷೆ ತುಳುವಿನಲ್ಲೂ ನಿರ್ಮಾಣಗೊಂಡ ಚಿತ್ರಗಳು ಈವರೆಗೆ ಡಬ್ಬಿಂಗ್ ಆಗಿ ಕನ್ನಡ ಅವತರಣಿಕೆಯಲ್ಲಿ ತೆರೆ ಕಂಡಿರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ತುಳು ಚಿತ್ರಗಳನ್ನು ಕನ್ನಡಕ್ಕೆ ಡಬ್ಬಿಂಗ್ ಮಾಡಿ ಎನ್ನುವ ಕೂಗು ಕೇಳಿ ಬರ್ತಾ ಇದೆ. ಇದಕ್ಕೆ ತಾಜಾ ಉದಾಹರಣೆ ಎಂದ್ರೆ ರಜನೀಶ್ ದೇವಾಡಿಗ ನಿರ್ದೇಶನದ ಬೆಳ್ಚಪ್ಪ. ಅಂದಹಾಗೆ ಇದೇ ಆಗಸ್ಟ್ 9ರಂದು ತೆರೆ ಕಾಣೋ ಬೆಳ್ಚಪ್ಪನಿಗೆ ಬರೀ ತುಳುನಾಡು ಮಾತ್ರವಲ್ಲ, ಕರುನಾಡು ಕೂಡ ಫಿದಾ ಆಗಿದೆ. ಇತ್ತೀಚೆಗಷ್ಟೇ ಚಿತ್ರದ ಟ್ರೈಲರ್, ಸಾಂಗ್, ಪ್ರಮೋಷನ್ ವಿಡಿಯೋ ರಿಲೀಸ್ ಆಗಿತ್ತು. ಇದನ್ನು ಬರೀ ತುಳುವರು ಮಾತ್ರವಲ್ಲ, ಕನ್ನಡಿಗರು ಮೆಚ್ಚಿಕೊಂಡಿದ್ದು ಬೆಳ್ಚಪ್ಪನನ್ನು ಕನ್ನಡದಲ್ಲಿ ರಿಲೀಸ್ ಮಾಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ. ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡದಲ್ಲಿ ಬೆಳ್ಚಪ್ಪ ನೋಡಬೇಕು, ಹೀಗಾಗಿ ಡಬ್ಬಿಂಗ್ ಮಾಡಿ ಎನ್ನುವ ಕೂಗು ಕೇಳಿ ಬರ್ತಿದೆ. ಏನೇ ಇರಲಿ, ಒಂದು ಉತ್ತಮ ಸಿನಿಮಾ ಬರುತ್ತೆ ಎಂದಾದ್ರೆ ಭಾಷೆ ಪ್ರದೇಶ ಮರೆತು ಎಲ್ಲರೂ ಬೆಂಬಲ ಕೊಡ್ತಾರೆ ಎನ್ನುವುದಕ್ಕೆ ಬೇರೆ ಉದಾಹರಣೆ ಬೇಕಾಗಿಲ್ಲ. ಹಾಗೆ ಬೆಳ್ಚಪ್ಪ ಕುಟುಂಬ ಸಮೇತರಾಗಿ ನೋಡುವ ಸಿನಿಮಾ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.